ನಿತ್ಯದ ಕಸುಬಿಗಾಗಿ ಕಾಡಿಗೆ ಹೋಗಿ ಬೀಳು ಕಡೆದು ತಿರುವಾಗ ಕತ್ತಿ ತಾಗಿ ಒಮ್ಮೆಲೆ ರಕ್ತ ಚಿಮ್ಮಿತವಳದು. ರಕ್ತ ಚಿಮ್ಮಿದ ಪ್ರದೇಶವನ್ನು ಅವಳು ಹೆದರಿ ಭಯದಲ್ಲಿ ಅವಳ ಮಗನನ್ನೇ ಕರೆದು ಕೇಳಿದ್ಳು, ಓ ಮಗ ಕಾಂತಾರ ಅಂತೇಳಿ. ಈಗಲೂ ನಮ್ಮ ದೇವಸ್ಥಾನ ಇದ್ದ ಜಾಗ ಎಲ್ಲ ಬಹಳ ದೊಡ್ಡ ಕಾಡು, ಕರಗತ್ತಲೆ ಕವಿದಿರುವಂತಹ ಕಾಡು. ಇಂತಹ ಶಿವಲಿಂಗ ಅದು ನಿಜವಾಗಿ ಕಾಣುವವರ ಕಣ್ಣಿಗೆ ಯಾವುದೋ ಒಂದು ಕಲ್ಲಿನ ಲಿಂಗಕ್ಕೆ ಯಾವುದೋ ಒಂದು ಲೋಹದ ಕವಚ ಅಂತ ಕಾಣಬಹುದು. ಆದ್ರೆ ಇದು ಯಾವ ಕವಚವೋ ಕಲ್ಲಿನ ಲಿಂಗವೋ ಯಾವ ಲೋಹವೋ ಅಂತೇಳಿ ಈವರೆಗೆ ಯಾರೂ ಪರೀಕ್ಷೆ ಮಾಡಿದ್ದಿಲ್ಲ. ಯಾವ ಒಂದು ಮನೆತನದವರಿಗೆ ಈ ಜಾಗದಲ್ಲಿ ಬಂದು ಬೀಳು ಕಡಿಯುತ್ತಿರುವಾಗ ಕತ್ತಿ ತಾಗಿದ ಜಾಗ ಅಂದ್ರೆ ಶಿವಲಿಂಗಕ್ಕೆ ಕತ್ತಿ ತಾಗಿದ ಜಾಗ ಈಗಲೂ ಶಿವಲಿಂಗದ ತಲೆಯ ಹಿಂಭಾಗದಲ್ಲಿ ಕತ್ತಿ ತಾಗಿದಂತಹ ಕುರುಹು ಈಗಲೂ ಇದೆ. ಶಿಲ್ಪಿಗಳ ಕೈಯ ಚಾಕಚಕ್ಯತೆಯಿಂದಲೇ ಆದದ್ದು. ನೇರಕ್ಕೆ ಕಂಡ್ರೆ ಒಂದೇ ವಿಗ್ರಹ. ಇದನ್ನು ನಾವು ವಿಂಗಡಿಸಿ ಎಲ್ಲ ನೋಡಿದರೆ ಒಂದು 5 1 2 3 4 5 ಮೂರ್ತಿಯನ್ನು ನಾವು ಇದರಲ್ಲಿ ಕಾಣಲಿಕ್ಕೆ ಆಗ್ತದೆ. ಇತಿಹಾಸದಲ್ಲಿ ಹೇಳುವುದುಂಟು, ಒಂದು ಭತ್ತದ ಕಾಳಿನಷ್ಟು ಗಾತ್ರದಷ್ಟು ವರ್ಷದಿಂದ ವರ್ಷಕ್ಕೆ ಬೆಳೀತದೆ ಅಂತೇಳಿ. ಹಿಂದೆ ಬಂದವರೆಲ್ಲ ನಂದಿಯ ಹಿಂಭಾಗದಿಂದ ನೇರವಾಗಿ ಶಿವಲಿಂಗವನ್ನು ದರ್ಶನ ಮಾಡಿದಂತಹ ಹಿರಿಯರೆಲ್ಲ ಹೇಳ್ತೇವೆ. ನಿತ್ಯದ ಕಸುಬಿಗಾಗಿ ಕಾಡಿಗೆ ಹೋಗಿ ಬೀಳು ಕಡೆದು ತಿರುವಾಗ ಕತ್ತಿ ತಾಗಿ ಒಮ್ಮೆಲೆ ರಕ್ತ ಚಿಮ್ಮಿತವಳದು. ರಕ್ತ ಚಿಮ್ಮಿದ ಪ್ರದೇಶವನ್ನು ಅವಳು ಹೆದರಿ ಭಯದಲ್ಲಿ ಅವಳ ಮಗನನ್ನೇ ಕರೆದು ಕೇಳಿದ್ಳು, ಓ ಮಗ ಕಾಂತಾರ ಅಂತೇಳಿ. ಅಂದರೆ ಅದಕ್ಕಿಂತ ಎಷ್ಟೋ ವರ್ಷ ಹಿಂದೆ ಕಾಲವಾಗಿ ಹೋದಂತಹ ಕಾಂತಾರನನ್ನು ನೆನೆದು ಅವಳು ಓ ಮಗ ಕಾಂತಾರ ಅಂತೇಳಿ ಕೂಗಿದ್ದು ಅಂಥೇಳಿ ಒಂದು ಕಥೆಯಲ್ಲಿ ಉಂಟು. ಹಾಗೆ ಅವಳಿಗೆ ಹೆದರಿಕೆ ಆಯಿತು. ಈ ರೀತಿಯ ಒಂದು ಭಯದ ವಾತಾವರಣ ನಿರ್ಮಾಣವಾಯಿತು. ನಾನಿನ್ನು ಇದನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಅಂಥೇಳಿ ಈ ಊರಿಗೆ, ಈ ಗ್ರಾಮಕ್ಕೆ ರಾಜ ಮನೆತನದವರು, ಬಾರಾಡಿಬೀಡು ಬಲ್ಲಾಳ ಮನೆತನದವರು, ಅವರು ನಮ್ಮ ಕಾರ್ಕಳದ ಭೈರವರಸರ ಸಾಮಂತರಾಗಿದ್ದರು. ಬಾರಾಡಿಬೀಡು ಬಲ್ಲಾಳ ಮನೆತನ ಅಂತೇಳಿದರೆ ಈ ಗ್ರಾಮಕ್ಕೆ ಅರಸು ಮನೆತನ. ಪ್ರತಿ ಮನೆತನದಲ್ಲಿ ಹಿರಿಯರಿಗೆ ಪಟ್ಟ ಆಗಬೇಕಿತ್ತು. ಅವರನ್ನು ಅರಸರು ಅಂತೇಳಿ ನಾವು ಕರೀತಿದ್ದದ್ದು. ಹಾಗೆ ಈ ಭಾಗದಲ್ಲಿ ಹೇಳಿಕೊಳ್ಳುವುದಕ್ಕೆ, ಊರಲ್ಲಿ ಏನಾದರೂ ಘಟನೆಗಳು ನಡೆದಾಗ ಕೇಳುವುದಕ್ಕೂ ಹೇಳುವುದಕ್ಕೂ ರಾಜರ ಮನೆತನ ಇತ್ತು. ಹಾಗೆ ಈ ಕೊರಪಳು ಇಂತಹ ಘಟನೆ ಕಾಡಿನಲ್ಲಿ ನಡೆದು ಹೋಯಿತು, ಯಾರಲ್ಲಿ ಹೇಳುವುದು ಅಂತೇಳಿ ಸೀದಾ ಬಾರಾಡಿಬೀಡಿಗೆ ಹೋಗಿ ಆ ಕಾಲದ ನಮ್ಮ ಕಥೆಯಲ್ಲಿ ತಿಳಿದ ಹಾಗೆ ಇರುವುದು ಡೊಂಬಯ್ಯ ಬಲ್ಲಾಳರು ಅಂತೇಳಿ. ಆ ಕಾಲದ ಡೊಂಬಯ್ಯ ಬಲ್ಲಾಳರಲ್ಲಿ ದೂರಿಕೊಂಡಾಗ ಅವರು ಒಳ್ಳೆಯ ಜ್ಯೋತಿಷ್ಯದ ಪ್ರಕಾರ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಜ್ಯೋತಿಷ್ಯ ಅವರ ಮೂಲಕ ವಿಷಯಗಳನ್ನೆಲ್ಲ ತಿಳಿದು ಈ ಭಾಗದಲ್ಲಿ ಒಂದು ಶಿವಲಿಂಗ ಉದ್ಭವ ಆಗಿದೆ, ಇದಕ್ಕೊಂದು ಸರಿಯಾದ ಗುಡಿಗೋಪುರವನ್ನು ಕಟ್ಟಿ ಒಂದು ಪೂಜೆ ಮಾಡುವಂತಹ ಸತ್ಕಾರ್ಯವನ್ನು ಮಾಡಬೇಕು ಅಂತೇಳಿ ಪ್ರಶ್ನೆ ಚಿಂತನೆಯಲ್ಲಿ ಕೇಳಿಕೊಂಡಾಗ ಅವರ ಪ್ರೇರಣೆಯಿಂದ ಅವರ ಉತ್ಸಾಹದಿಂದ ಊರವರನ್ನು ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಈ ಭಾಗದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರಂತೆ. ಈಗಲೂ ನಮ್ಮ ದೇವಸ್ಥಾನ ಇದ್ದ ಜಾಗ ಎಲ್ಲ ಬಹಳ ದೊಡ್ಡ ಕಾಡು, ಕರಗತ್ತಲೆ ಕವಿದಿರುವಂತಹ ಕಾಡು. ಕೆಳಗಡೆ ಹಾಗೆ ಈ ಭೂಮಿಯ ಅಡಿಗೆಲ್ಲ ದೊಡ್ಡ ದೊಡ್ಡ ಪಾದೆ ಕಲ್ಲು ಅಂದರೆ ಕಪ್ಪು ಪಾದೆಗಳೆಲ್ಲ ಇದ್ದ ಪ್ರದೇಶ ಇದು. ಈಗಲೂ ಗರ್ಭಗುಡಿಯ ಒಳಗೆ ನೋಡಿದರೆ ದೇವರ ಅಡಿಯಲ್ಲಿ ಎಲ್ಲ ಪಾದೆ ಕಲ್ಲೇ ಇರುವುದು. ಅದು ಯಾವುದೇ ರೀತಿಯ ಈಗಿನ ಆಧುನಿಕ ಅಂದರೆ ಕಾಂಕ್ರೀಟ್ ಸಿಮೆಂಟ್ ನೆಲ ಅಲ್ಲ. ಹಾಗೆ ಇದ್ದಂತಹ ಈ ಕ್ಷೇತ್ರದಲ್ಲಿ ಶಿವಲಿಂಗವನ್ನು ಉದ್ಭವ ಆದಂತಹ ಶಿವಲಿಂಗಕ್ಕೆ ಅಲ್ಲೇ ಸುತ್ತಮುತ್ತ ಒಂದು ಗುಡಿ ಕಟ್ಟಿ ಶಿವಳ್ಳಿ ಬ್ರಾಹ್ಮಣರನ್ನು ಪೂಜೆಗೆ ನೇಮಕ ಮಾಡಿದರು. ಅಂದಿನಿಂದ ಇವತ್ತಿನವರೆಗೆ, ಇಂದಿನವರೆಗೂ ಕೂಡ ತ್ರಿಕಾಲದಲ್ಲಿ ದೇವರಿಗೆ ಪೂಜೆ ನಡೀತದೆ. ಸಾಂಪ್ರದಾಯಿಕವಾಗಿ ನಡೆಯುವಂಥ ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಪಂಚಪರ್ವಗಳ ಆದಿಯಿಂದ ಹಿಡಿದು ದೇವರಿಗೆ ಇವತ್ತಿನವರೆಗೂ ಅಂತಹ ಬ್ರಾಹ್ಮಣ ಮತಸ್ಥರಿಂದ ಪೂಜೆ ಆಗ್ತಾ ಉಂಟು. ಈ ಕ್ಷೇತ್ರವನ್ನು ಆ ಕಾಲದಲ್ಲಿ ಡೊಂಬಯ್ಯ ಬಲ್ಲಾಳರ ಕಾಲದಲ್ಲಿ ಕ್ಷೇತ್ರ ನಿರ್ಮಾಣವಾಗಿ ತದನಂತರ ಬೇರೆ ಬೇರೆ ಮುಕ್ತೇಸರರು ಅಂದರೆ ಬಲ್ಲಾಳ ಮನೆತನದವರು ಇಲ್ಲಿ ಅನುವಂಶೀಯ ಅಂದರೆ ಅವರ ವಂಶ ಪಾರಂಪರ್ಯವಾಗಿ ಅವರೇ
ಈ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿ ಕೆಲಸವನ್ನು ಮುಂದುವರಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಜೀರ್ಣೋದ್ಧಾರಗಳು ವರ್ಷದಿಂದ ವರ್ಷಕ್ಕೆ ಜೀರ್ಣೋದ್ಧಾರಗಳು ನಡೀತಾನೇ ಉಂಟು. ಈಗ ಇಷ್ಟು ದೊಡ್ಡ ಸುತ್ತುಪೌಳಿಯ ದೇವಸ್ಥಾನ ಈ ಭಾಗಕ್ಕೆ ನಮ್ಮ ತಾಲೂಕಿಗೆ ಇನ್ನೊಂದಿಲ್ಲ. ಯಾಕಂತೇಳಿದರೆ ಈ ಕ್ಷೇತ್ರದ ವಿಸ್ತಾರವನ್ನು ನೋಡಿದರೆ ನಾವು ವಿಶಾಲವಾದಂತಹ ಗರ್ಭಗುಡಿ, ಆಳೆತ್ತರದ ಶಿವಲಿಂಗ, ನಿಂತುಕೊಂಡೇ ಪೂಜೆ ಮಾಡಬೇಕು. ಹಾಗೆ ನಮ್ಮ ಶಿವಲಿಂಗವನ್ನು ನೋಡಿದರೆ ಎಲ್ಲರೂ ಉದ್ಭವ ಲಿಂಗ ಅಂತೇಳಿ ಆವಾಗಲೇ ನಾವು ಹೇಳಿದ್ದೇವೆ. ಇದು ಕಾಣುವಾಗ ಯಾವುದೋ ಒಂದು ಲೋಹದ ಮೂರ್ತಿಯಾಗಿ ಕಾಣ್ತದೆ. ಯಾವ ಲೋಹ ಅಂಥೇಳಿ ನಾವು ಈವರೆಗೆ ಅದನ್ನು ಪರೀಕ್ಷೆ ಮಾಡಿದ್ದಿಲ್ಲ. ನೆಲದಿಂದ ಯಾವ ರೀತಿ ಮೂಡಿ ಬಂದಿದೆ ಅದೇ ರೀತಿ ಇರುವುದು. ಹಾಗೆ ಕ್ಷೇತ್ರದಲ್ಲಿ ವಿರಾಜಮಾನರಾಗಿ ಭಕ್ತಾದಿಗಳ ಇಷ್ಟಾರ್ಥವನ್ನು ಸಿದ್ಧಿಸುವಂತಹ ಕೈಲಾಸಾಧಿಪತಿ ಪರಮೇಶ್ವರ ಲಿಂಗರೂಪಿಯಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇಂತಹ ಶಿವಲಿಂಗ ಅದು ನಿಜವಾಗಿ ಕಾಣುವವರ ಕಣ್ಣಿಗೆ ಯಾವುದೋ ಒಂದು ಕಲ್ಲಿನ ಲಿಂಗಕ್ಕೆ ಯಾವುದೋ ಒಂದು ಲೋಹದ ಕವಚ ಅಂತ ಕಾಣ್ಬೋದು. ಆದರೆ ಇದು ಯಾವ ಕವಚವೋ ಕಲ್ಲಿನ ಲಿಂಗವೋ ಯಾವ ಲೋಹವೋ ಅಂಥೇಳಿ ಈವರೆಗೆ ಯಾರೂ ಪರೀಕ್ಷೆ ಮಾಡಿದ್ದಿಲ್ಲ. ಹಾಗಾಗಿ ಈ ಜಾಗದಲ್ಲಿ ಉದ್ಭವ ಯಾವ ರೀತಿ ಉದ್ಭವ ಆಗಿ ಇದೆಯೋ ಅದೇ ರೀತಿ ಪಾಣಿಪೀಠ ಸಮೇತ ಉದ್ಭವ ಸ್ವರೂಪಿಯಾದಂತಹ ಶಿವಲಿಂಗ ಇದು. ಈಗಾಗಲೇ ಕಾಣುವ ಹಾಗೆ ಇದರಲ್ಲಿ ತೆಗೆದಿಡುವಂಥದ್ದು ಒಂದು ಮುಂದೆ ಕಾಣುವಂತಹ ಬೆಳ್ಳಿಯ ದೃಷ್ಟಿ, ಹಿಂದೆ ಇರುವಂತಹ ಪ್ರಭಾವಳೆಯನ್ನು ಮಾತ್ರ ತೆಗೆಯಬಹುದು ವಿನಃ ಮತ್ತು ಪಾಣಿಪೀಠದ ಮೇಲೆ ಶಿವಲಿಂಗ ವಿರಾಜಮಾನವಾಗಿದೆ. ಅದೇ ಪಾರ್ವತಿಯು ತನ್ನನ್ನು ನೆನಪು ಮಾಡಿಕೊಂಡು ಪೂಜೆ ಮಾಡಬೇಕು ಅಂತೇಳಿ ಕೊಟ್ಟಂತಹ ಕೈ ಕಡಗ ಶಿವಲಿಂಗದ ಬುಡದಲ್ಲಿ ಈಗಲೂ ಇದೆ. ಇನ್ನೊಂದು ಪ್ರತೀತಿ ಏನು ಅಂತೇಳಿದರೆ, ಯಾವ ಒಂದು ಮನೆತನದವರಿಗೆ ಈ ಜಾಗದಲ್ಲಿ ಬಂದು ಬೀಳು ಕಡಿತಿರುವಾಗ ಕತ್ತಿ ತಾಗಿದ ಜಾಗ ಅಂದರೆ ಶಿವಲಿಂಗಕ್ಕೆ ಕತ್ತಿ ತಾಗಿದ ಜಾಗ ಈಗಲೂ ಶಿವಲಿಂಗದ ಹಿಂಭಾಗದಲ್ಲಿ, ಶಿವಲಿಂಗದ ತಲೆಯ ಹಿಂಭಾಗದಲ್ಲಿ ಕತ್ತಿ ತಾಗಿದಂತಹ ಕುರುಹು ಈಗಲೂ ಇದೆ. ಅದಕ್ಕೆ ಪುರೋಹಿತರು ತಂತ್ರಿಗಳು ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮ ಗಂಧವನ್ನು ಅರೆದು ಇಡುವಂತಹ ಒಂದು ಸಂಪ್ರದಾಯ ಈಗಲೂ ಇದೆ. ಅಂತಹ ಶಿವಲಿಂಗ ನಮ್ಮ ಈ ಗರ್ಭಗುಡಿ, ವಿಶಾಲವಾದಂತಹ ಗರ್ಭಗುಡಿ, ಈ ಆಳೆತ್ತರದ ಶಿವಲಿಂಗ, ನಿಂತುಕೊಂಡೇ ಪೂಜೆ ಮಾಡಬೇಕು. ಇಂತಹ ಶಿವಲಿಂಗದ ಸುತ್ತ ನೆಲ ಎಲ್ಲ ಹಾಸು ಎಂದರೆ ಪಾದೆಕಲ್ಲು ಹಾಸಾಗಿರುವುದು, ಕಪ್ಪು ಕಲ್ಲು ಅಲ್ಲಿ. ತದನಂತರ 1ನೇ ಸುತ್ತುಪೌಳಿ, 2ನೇ ಸುತ್ತುಪೌಳಿ, 3ನೇ ಸುತ್ತುಪೌಳಿ, 4ನೇ ಸುತ್ತುಪೌಳಿ. ಇಲ್ಲಿಂದ 1, 2, 3, 4 ಸುತ್ತುಪೌಳಿಗಳು ಈ ನಮ್ಮ ದೇವಸ್ಥಾನಕ್ಕೆ ಇದೆ. ಇದಕ್ಕೆ ನಾವು ಎಡನಾಳಿ ಅಂತ ಹೇಳ್ತೇವೆ ಈ ಸುತ್ತುಪೌಳಿಗೆ. ಆಮೇಲೆ ಇಲ್ಲಿಂದ ಹೊರಗೆ ಹೋದರೆ ಇನ್ನೊಂದು ಸುತ್ತುಪೌಳಿ ಇದೆ. ಇದು ನಮಸ್ಕಾರ ಮಂಟಪ. ಈ ನಮಸ್ಕಾರ ಮಂಟಪದಲ್ಲಿ ದೇವರಿಗೆ ಬಂದು ನಾವು ನಮಸ್ಕಾರ ಮಾಡಿ ತೀರ್ಥ ಪ್ರಸಾದವನ್ನು ಪಡೆದು ಹೋಗುವಂಥದ್ದು. ಬಹಳ ಇತಿಹಾಸ ಮತ್ತು ಎಷ್ಟೋ ವರ್ಷಗಳ ಇತಿಹಾಸ ಇರುವಂತಹ ಈ ಕಲ್ಲು ಕಂಬಗಳು, ಇದರ ಕೆತ್ತನೆಗಳೆಲ್ಲ ಈಗಿನ ಕಾಲದಂತೆ ಯಾವುದೇ ಮೆಷಿನರಿಗಳಿಂದ ಆದದ್ದಿಲ್ಲ. ಇದೆಲ್ಲ ಬಹಳ ಶಿಲ್ಪಿಗಳ ಕೈಯ ಚಾಕಚಕ್ಯತೆಯಿಂದಲೇ ಆದದ್ದು. ಇಲ್ಲಿ ನಾವು 4 ಕಂಬಗಳನ್ನು ಕಂಡರೂ ಕೂಡ 4 ಕಂಬಗಳಲ್ಲೂ ಬೇರೆ ಬೇರೆ ರೀತಿಯ ಚಿತ್ರಣಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಇನ್ನೊಂದು ವಿಶೇಷತೆಗಳನ್ನೆಲ್ಲ ನಾವು ಕಾಣಬೇಕು. ಇದನ್ನು ನಾವು ಇತಿಹಾಸಕಾರರು ಬಂದಾಗ ಒಮ್ಮೆ ಹೇಳಿದರು, ಇದೆಲ್ಲ ಒಂದು ಅಂದರೆ ಕೊಳಲು ಹಿಡಿಕೊಂಡು ಕುಣಿಯುವಂತಹ ಕೃಷ್ಣನ ವಿಗ್ರಹ. ಇದರಲ್ಲಿ ನೇರಕ್ಕೆ ಕಂಡರೆ ಒಂದೇ ವಿಗ್ರಹ. ಇದನ್ನು ನಾವು ವಿಂಗಡಿಸಿ ಎಲ್ಲ ನೋಡಿದರೆ ಒಂದು 5, 1, 2, 3, 4, 5 ಮೂರ್ತಿಯನ್ನು ನಾವು ಇದರಲ್ಲಿ ಕಾಣಲಿಕ್ಕೆ ಆಗ್ತದೆ. 1, 2, 3, 4, 5 ಇದನ್ನೆಲ್ಲ ನಾವು ಕವರ್ ಮಾಡಿ ಈ ರೀತಿ ಮುಚ್ಚಿಕೊಂಡು ನೋಡಬೇಕಾಗ್ತದೆ. ಹಾಗೆ ಈ ಭಾಗದಲ್ಲಿ ಕೂಡ ವಿಶೇಷವಾದ ಒಂದು ಇದೆಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವು ಕಂಬದಲ್ಲಿ, ಅಂದರೆ ಶಿಲ್ಪಿಗಳು
ಕೆತ್ತಿದಾಗ ಏನಾದರೂ ವಿಶೇಷತೆಗಳು ಕಾಣಬೇಕು. ಹಾಗಾಗಿ ಒಂದು ಆಂಜನೇಯನ ಚಿತ್ರ ಇಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ನಾವು 2 ಜನ ಆಂಜನೇಯ 2 ಆಂಜನೇಯಗಳನ್ನೆಲ್ಲ ನಾವು ನೋಡಲಿಕ್ಕಾಗ್ತದೆ ಇಲ್ಲಿ. ಮತ್ತು ಇಲ್ಲಿ ಆನೆ, ನರಸಿಂಹದೇವರು, ಈ ನಮಸ್ಕಾರ ಮಂಟಪದಲ್ಲಿ 4 ಕಲ್ಲಿನ ಕಂಬಗಳನ್ನು 4 ವಿಧದಲ್ಲಿ ಅಂದರೆ ಬೇರೆ ಬೇರೆ ಚಿತ್ರದಲ್ಲಿ ಕೆತ್ತಿದ್ದಾರೆ. ಇನ್ನೀಗ ಈ ದ್ವಾರ ನೋಡ್ಬೋದು ನಾವು, ಕಲ್ಲಿನ ಹೆಬ್ಬಾಗಿಲು. ಇದರಲ್ಲಿ ಕೂಡ ಜಯ ವಿಜಯರ ವಿಗ್ರಹ ನಾವು ಕಾಣ್ಬೋದು. ಇದರ ಕೆತ್ತನೆಗಳು ಕೂಡ ಹಾಗೆ. ಈಶ್ವರನ ವಾಹನನಾದಂತಹ ನಂದಿ, ನಾವು ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಬಂದರೆ ಇಷ್ಟು ಎತ್ತರದ ನಂದಿ ಎಲ್ಲಿಯೂ ಕಾಣಸಿಗುವುದಿಲ್ಲ. ಅಂದರೆ ಈ ಭಾಗದ ಇಷ್ಟೆತ್ತರದ ನಂದಿಯನ್ನು ನಾವು ನೋಡಬೇಕಾದ್ರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಉಂಟು ಅಂತ ಹೇಳ್ತಾರೆ, ನೋಡಿದ್ದೇವೆ ನಾವು. ಹಾಗೆ ಯಾವ ದೇವಸ್ಥಾನಕ್ಕೆ ಹೋದರೂ ಇಷ್ಟು ಎತ್ತರದ ನಂದಿ ಇಲ್ಲ. ಇದು ಕೂಡ ಪೂಜೆಗೆ ಅರ್ಹವಾದಂತಹ ನಂದಿ. ಇತಿಹಾಸದಲ್ಲಿ ಹೇಳುವುದುಂಟು, ಒಂದು ಭತ್ತದ ಕಾಳಿನಷ್ಟು ಗಾತ್ರದಷ್ಟು ವರ್ಷದಿಂದ ವರ್ಷಕ್ಕೆ ಬೆಳೀತದೆ ಅಂಥೇಳಿ. ಹಿಂದೆ ಬಂದವರೆಲ್ಲ ನಂದಿಯ ಹಿಂಭಾಗದಿಂದ ನೇರವಾಗಿ ಶಿವಲಿಂಗವನ್ನು ದರ್ಶನ ಮಾಡಿದಂತಹ ಹಿರಿಯರೆಲ್ಲ ಹೇಳ್ತಾಯಿದ್ರು, ಹಿಂದೆ ನಂದಿಯ ನೇರಕ್ಕೆ ನಿಂತರೆ ಅಲ್ಲಿಗೆ ಕಾಣ್ತಿತ್ತು, ಆದರೆ ಈಗ ಕಾಣೋದಿಲ್ಲ ಅಂತ. ಹಾಗೆ ನಮ್ಮ ಇತಿಹಾಸದಲ್ಲಿ ಹೇಗೆ ಉಂಟು ಅದನ್ನು ನಾವು ನಂಬಿದ್ದೇವೆ. ಭತ್ತದ ಕಾಳಿನಷ್ಟು ಗಾತ್ರದಲ್ಲಿ ಬೆಳವಣಿಗೆ ಈ ನಂದಿಗೆ ಉಂಟು ಅಂತೇಳಿ ನಾವು ನಂಬಿದವರು. ಹಾಗೆ ಬಹಳ ವರ್ಷದಿಂದ ನಾವು ಈ ಪ್ರದೇಶದಲ್ಲಿ ಅಂದರೆ ಈ ಪ್ರಾಂಗಣದಲ್ಲಿ ಇದೆಲ್ಲ ಈಗ ನಾವು ನಮ್ಮ ಧರ್ಮದರ್ಶಿಗಳ ಆಸಕ್ತಿಯಂತೆ ಕೊಡುಗೈಗಳ ಸಹಕಾರದಿಂದ ಇದೆಲ್ಲ ಆಗಿ ಹೋದಂತಹ ಇದು ಪ್ರಾಂಗಣ. ಅಂದರೆ ಆವಾಗೆಲ್ಲ ಬಹಳ ಹುಲ್ಲಿನದ್ದೇ ಇಲ್ಲಿ. ಅಂದರೆ ಈ ಜಾಗಕ್ಕೆಲ್ಲ ಕಲ್ಲು ಚಪ್ಪಡಿ ಅಥವಾ ಎಂಥ ಇವಾಗ ಹಾಕಿದಂಥ ಇಂಟರ್ಲಾಕ್ಗಳೆಲ್ಲ ಇರಲಿಲ್ಲ, ಓಪನ್ ಆಗಿತ್ತು. ಉತ್ಸವ ಮೂರ್ತಿ ಹೋಗುವಾಗೆಲ್ಲ ಭಾಳ ಬಿಸಿಲೇ ಇತ್ತು. ಇನ್ನು ಪರಿವಾರ ದೇವರುಗಳಾಗಿ ಗಣಪತಿ ದೇವರಿದ್ದಾರೆ, ಮಹಾಗಣಪತಿ ದೇವರು. ಇದು ಕೂಡ ಈ ಪ್ರದೇಶದಲ್ಲೇ ಗುಡಿ ಇತ್ತು. ಇದನ್ನು 1985ರಲ್ಲಿ ಬ್ರಹ್ಮಕಲಶ ನಡೆಯುವ ಸಂದರ್ಭದಲ್ಲಿ ಮತ್ತೆ ಜೀರ್ಣೋದ್ಧಾರಾಗಿ ನೂತನ ಬಿಂಬವನ್ನು ಪ್ರತಿಷ್ಠಾಪನೆ ಆಗಿದೆ ಇದು. ಆಮೇಲೆ ಅಲ್ಲಿ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ, ಇನ್ನೊಂದು ಸದಾಶಿವ ಗುಡಿ ಅಂತೇಳಿ ಅಲ್ಲಿ ಹಿಂಬದಿಯಲ್ಲಿ. ಮುಂದೆ ಹೋಗ್ತಿದ್ದಂಗೆ ನಾವು ಪಾರ್ವತಿಯನ್ ಅಮ್ಮನವರು, ಅರ್ಧನಾರೀಶ್ವರ ಅಮ್ಮನವರು ಹೊರಗಡೆ ಇದೆ. ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ 2 ದೇವರು, ಈಶ್ವರ ಮತ್ತು ಇದು ಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪ ಕ್ಷೇತ್ರದ ಪರಿವಾರ ದೇವರುಗಳು. ಹಾಗೆ ಹಿಂದೆ ಇದೆಲ್ಲ ಭಾಳ ಹಿಂದೆ ನಮ್ಮ ಹಿಂದಿನ ಅರಸರ ಕಾಲದಲ್ಲೆಲ್ಲ ಮುಳಿ ಹುಲ್ಲಿನ ಮಾಡಿತ್ತು ಅಂತೇಳಿ ಪ್ರತೀತಿ ಉಂಟು. ಅದನ್ನು ಕಾಲಾನಂತರ ಜೀರ್ಣೋದ್ಧಾರ ಮಾಡಿ ಈ ಗೋಪುರದ ವಿಸ್ತರಣೆಯನ್ನು ಕೂಡ ಬಹಳ ಅಭಿವೃದ್ಧಿ ಮಾಡಿ ಹಂಚಿನ ಮಾಡಾಗಿ ಆಗಿದೆ. ಈಗಲೂ ಕೂಡ ಕಳೆದ 2 ವರ್ಷ ಹಿಂದೆ ನಡೆದಂತಹ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಇದನ್ನೆಲ್ಲ ಮತ್ತೆ ಹೋದ ಕೆಲವು ಭಾಗಗಳನ್ನೆಲ್ಲ ರಿಪೇರಿ ಮಾಡಿ ಮತ್ತೆ ನೂತನವಾಗಿ ಈ ಗೋಪುರ ನಿರ್ಮಾಣ ಆಗಿದೆ. ಆದರೆ ಇದೆಲ್ಲ ನಮ್ಮ ದೇವಸ್ಥಾನದ ಗರ್ಭಗುಡಿಗೆ ಸಂಬಂಧಪಟ್ಟಂತಹ 2 ಸುತ್ತುಪೌಳಿಯ ಈ ದೇವಸ್ಥಾನ 1985ರಲ್ಲಿ ಬ್ರಹ್ಮಕಲಶ ಆದದ್ದು. ಬಹಳ 83-84ರಿಂದ ಕೆಲಸ ಕಾರ್ಯಗಳು ನಡೆದು ಬಹಳ ವಿಜೃಂಭಣೆಯಿಂದ ಬಹಳ ಗಟ್ಟಿ ಮುಟ್ಟಾಗಿ ಯಾವುದೇ ರೀತಿಯ ಇದಾಗದಾಗಿ ಇನ್ನೂ ಒಂದು ಸುಮಾರು ಕಾಲ ಅಂದರೆ ಹೀಗೆ ಉಳಿಯುವ ಹಾಗೆ ಮಾಡಿಕೊಟ್ಟಂತಹ ಆಗಿನ ಕಾಲದ ಕೆಲವು ಶಿಲ್ಪಿಗಳು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗಿನ ನಮ್ಮ ಧರ್ಮದರ್ಶಿಗಳು ಡಾಕ್ಟರ್ ಕೆ ಜೀವನ್ಧರ್ ಬಳ್ಳಾಳ್ರವರ ಬಹಳ ಉತ್ಸಾಹದಲ್ಲಿ ಅವರ
ಇದರಲ್ಲಿ 4 ಬ್ರಹ್ಮ ಕಲಶಗಳನ್ನು ನಾವು ನೋಡಿದ್ದೇವೆ. 85ರಿಂದ ಆರಂಭಗೊಂಡು ಮೊನ್ನೆ 2022ರಲ್ಲಿ ಆದ ಬ್ರಹ್ಮ ಕಲಶ ಸೇರಿ 4 ಬ್ರಹ್ಮ ಕಲಶಗಳನ್ನು ಅವರು ಮಾಡಿದ್ದಾರೆ. ಅಂದರೆ 12 ವರ್ಷಕ್ಕೊಮ್ಮೆ ಆಗುವಂತಹ ಬ್ರಹ್ಮ ಕಲಶಗಳು. ಕೆಲವರೆಲ್ಲ ಬ್ರಹ್ಮ ಕಲಶ ಬಂದಾಗ ದೇವಸ್ಥಾನ ರಿಪೇರಿ ಉಂಟಾ ಅಂತೇಳಿ, ಹಾಗಲ್ಲ, 12 ವರ್ಷಕ್ಕೊಮ್ಮೆ ಸಂಪ್ರದಾಯಬದ್ಧವಾಗಿ ಆಗುವಂತಹ ಬ್ರಹ್ಮ ಕಲಶ ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ.